ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಕಳವು ಪ್ರಕರಣಗಳು ಹೆಚ್ಚಾಗ್ತಿದೆ. ಅಂತೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಫರ್ಲಾ ಚರ್ಚ್ಗೆ ಕಳ್ಳರು ನುಗ್ಗಿ ಹಣಕ್ಕೆ ತಡಕಾಡಿ ಆರಾಧನಾ ವಸ್ತುಗಳಿಗೆ ಹಾನಿ ಮಾಡಿರುವ ಘಟನೆ ಇಂದು ಬೆಳಕಿಗೆ ಬಂದಿದೆ. ಕಳ್ಳರು ಚರ್ಚ್ನೊಳಗೆ ನುಗ್ಗಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದರೆ ಇವರ ಗುರುತು ಪತ್ತೆಯಾಗಿಲ್ಲ. ಚರ್ಚ್ನ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಹಣಕ್ಕೆ ಹುಡುಕಾಟವನ್ನು ನಡೆಸಿದ್ದಾರೆ. ಆದರೆ ಚರ್ಚ್ನಲ್ಲಿ ಹಣ ಸಿಕ್ಕಿರದ ಕಾರಣ ಖದೀಮರು ಬರಿಗೈಯಲ್ಲಿ ವಾಪಸ್ಸಾಗಿರುವ ಸಾಧ್ಯತೆ ಇದೆ. ಇನ್ನು ಚರ್ಚಿನ ಪವಿತ್ರ ಸೊತ್ತುಗಳಿಗೆ ಹಾನಿ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಆಗಮಿಸಿ ತನಿಖೆ ನಡೆಸಿದ್ದಾರೆ. फोटोलो कुंभार लसको लागलो तो प्रकांड साइड बारीक पडलो 3-4 सेकंड पडलं मग ते ताड घालला काढलं पोलिसांना त्याच्या ಏನ್ ಬಾಗಿಲು ಪುಟೆ ते पुटे ना ये कलेंग पार है कलेंग गल ओपन कुंभार संबोधನೆ ಮಾಡಿದ್ರು ಒಂದು ಸಕಲ ಕಣಂಗ ಬಾಯ್ದು ಕೂಡ una ಸಕಲ 2-3 ಮಾಸ ತಕ ಪಡನೆ क्या बात है मग ಏನಂತ ಅವರಿಗೆ ಇಲ್ಲ ಏನಂತ ಪುಟೆ ಇಲ್ಲ ಬಾಗಿ